ನಮಗೆ ಪ್ರಶಸ್ತಿ. ಬರೇ ಕೂಡ ಆದ್ರೆ ಸಾಮಾನ್ಯ ಆಯಿತು, ಮಹಾ ಕೂಡ ಆ ಒಂದು ವೃತ್ತಿಗೆ ಇಳಿದ ಮೇಲೆ ಅದರಲ್ಲಿ ನಾವು ಪರಿಣತಿಯನ್ನು ಹೊಂದಬೇಕು, ಉತ್ತಮವಾದ ಮಟ್ಟ ಸೇರಬೇಕು. ಅದು ಬರೇ ತೆಗೆದು ಹಾಕಿದವ ಅಂತ ಹೇಳಿದ್ರೆ ಒಳ್ಳೆಯವ ಅಂತ ಅರ್ಥ ನಮ್ಮ ಜಾತಿಯಲ್ಲಿ. ಹೌದು, ಎಡರಂಗ ಅಂತ ಹೇಳಿದ್ರೆ ಹಾಗೆ, ಎಡಭಾಗದಲ್ಲಿ ಎಷ್ಟು ಮೇಲೆ ಹೋಯ್ತು ಅದು ಒಳ್ಳೇದು ಅಂತ ಲೆಕ್ಕ. ದೇವತೆಗಳನ್ನೆಲ್ಲ ಸಜ್ಜನರು ಅಂತ ಹೇಳಿದರು. ಸಜ್ಜನ ವಿರೋಧ ಪದ ಹೇಗೆ? ದುರ್ಜನ. ನಾವು ಅವರಿಗೆ ಎದುರು ಹೌದಾ ಅಲ್ವೋ? ಮತ್ತೆ ನಮ್ಮನ್ನು ಮಹಾದುರ್ಜನರು, ಅತಿ ದುರ್ಜನರು, ಮಹಾದುಷ್ಟರು, ಹೀಗೆಲ್ಲ ನಮಗೆ ಪ್ರಶಸ್ತಿ ಬರುವುದು. ಒಂದು ಕಾಲದಲ್ಲಿ ಕಾಲಕೇಯರಿಗೆ ಬದುಕುವುದಕ್ಕೆ ಸರಿಯಾದಂತಹ ನೆಲೆಗಟ್ಟಿರಲಿಲ್ಲ. ಎಲ್ಲಿ ಆದೀತು ಬದುಕುವುದಕ್ಕೆ? ಸಮುದ್ರವನ್ನು ಆಶ್ರಯಿಸಿದ್ದುಂಟು. ಈಗ ನಾವು ಪಾತಾಳದಲ್ಲಿದ್ದೇವೆ. ಇಲ್ಲಿಗೆ ಬರುವಾಗ ನಾವು ಬಹಳ ಮಂದಿಗಳೆಲ್ಲ ಬರಲಿಲ್ಲ, ಕೆಲ ಮಂದಿಗಳು ಮಾತ್ರ ಸೇರಿದ್ದು. ಇಲ್ಲಿರುವ ನಾಗಾದಿಗಳನ್ನೆಲ್ಲ ಸ್ವಲ್ಪ ಆಚೆ ಈಚೆ ಸರಿಸಿ ಒಂದು ಸಣ್ಣ ಮನೆ ಮಾಡಿದ್ದಷ್ಟೇ. ಮತ್ತೆ ವರ್ಷ ಹೋದ ಹಾಗೆ ಆಚೆಯವರ ಮನೆಗೂ ಈಚೆಯವರ ಮನೆಗೂ ಬೇಲಿ ಹಾಕಿದ್ದು ನಮ್ದೇ ಆದ್ದು. ಹಾಗೆ ಒಟ್ಟು ಮಧ್ಯವಲ್ಲ, ವೀರವಿದ್ಧನ್ಮಾಲಿ. ಈಗ ಎಷ್ಟು ಜನ ಬರ್ತಾರೆ ನಮ್ಮಲ್ಲಿಗೆ ಗೊತ್ತುಂಟ? ನಮ್ಮ ಹೆಸರು ಎಲ್ಲೆಲ್ಲೆಲ್ಲ ಉಂಟು. ಭೂಲೋಕದಲ್ಲಿ ಬಹಳ ಪ್ರಚಾರ ನಮ್ಮ ಬಗ್ಗೆ. ದೇವರಾಣಿಗೂ ನಮ್ಮ ಮುಖ ನೋಡಲಿಲ್ಲ ಅವರು, ಆದರೂ ಇಂತಹ ಒಬ್ಬ ನಮ್ಮ ಜಾತಿ ಮಗ ಇದ್ದಲ್ಲಿದ್ದಾನೆ. ಹೌದು, ಒಂದು ಆಶೆ ಉಂಟು ನನಗೆ, ಒಮ್ಮೆ ಸ್ವರ್ಗ ನೋಡಬೇಕು ಅಂತ. ಅದಕ್ಕಿಂತ ಮೊದಲು ಒಂದು ಮದುವೆ ಆಗಬೇಕು. ಮದುವೆ ಆಗಬೇಕು ಅಂತ ಉಂಟಲ್ಲ, ಆಗ್ತೇನೆ ಅಂತ ಹೇಳಿದ್ರೆ ಹೆಣ್ಣು ಕೊಡುವುದಕ್ಕೆ ಬಹಳ ಮಂದಿ ಇದ್ದಾರೆ ಬಿಡಿ. ನನ್ನ ತಂಗಿ ಇದ್ದಾಳೆ, ನನ್ನ ಮಗಳಿದ್ದಾಳೆ, ನನ್ನ ಸೊಸೆ ಇದ್ದಾಳೆ, ಹೀಗೆ ಎಲ್ಲ ಸಂಬಂಧ. ಅದು ನಿಮಗೆ ಅಜ್ಜಿ ಹೇಳಿದ್ದು. ನಾನು ಸಂಬಂಧ ಹುಡುಕಿಕೊಂಡು ಬರುವುದು. ಆದರೆ ನಮಗೆ ಸರಿ ಬಂದೀತ ಅನುರೂಪಳಾದ ಒಳ್ಳೆ ಗಟ್ಟಿ ಗಟ್ಟಿ ಆಗ್ಬೇಕು ನಮಗೆ. ನಾವು ಉಂಟಲ್ಲ, ಮದುವೆ ಆಗುವುದಿದ್ರೆ ನಮಗಿಂತಲೂ ಒಂದು ಸ್ವಲ್ಪ ಮಟ್ಟದಲ್ಲಿ ಮೇಲೆ ಇರುವವರನ್ನೇ ಆಗುವುದು ಅಂತ ಇದ್ದೇವೆ. ಮತ್ತೆ ಒಂದಯ್ಯ, ಬಡವರ ಮನೆಯ ಹೆಣ್ಣು ತಂದ್ರೆ ನಾವು ಬಡವರೇ ಆಗುದು. ಮತ್ತೆ ಅಲ್ಲಿ ಕೊಡುವುದಕ್ಕೆ ಸಾಕಾಗುವುದಿಲ್ಲ. ನಾವು ಅಲ್ಲಿಂದ ತಕ್ಕೊಂಡು ಬರೋದೇ ಇದ್ರು ಅಲ್ಲಿಗೆ ಕೊಡುವ ಪರಿಸ್ಥಿತಿಯ ಹೆಣ್ಣು ನಮಗೆ ಬೇಡ. ಹಾಗೆ ಆಲೋಚನೆ ಮಾಡಿದ್ದೇವೆ ನಾವು. ಸಭಾ ಪ್ರವೇಶ ಮಾಡುವಾಗಲೇ ನಮ್ಮವರು ಮುಖೇ 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 ಅಂತ ಹೇಳ್ತಾರೆ. ಸಂತೋಷ, ಸಮಾಧಾನ,